Calling. ಇಳಿಯೋದೇ ಇವಾಗ ದೊಡ್ಡ ಸಾಕು. ನಂಗೇನಾಗ್ತಿಲ್ಲ, ನಾನು ನಮ್ಮ ಮೇಲೆಲ್ಲ ಕಾಯ್ತಾ ಇದ್ದೀನಿ. ಇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದೀವಿ ಇವಾಗ ನಾವು. ಸೊ ಇದೇ ಶಿಪ್ ಅಲ್ಲಿ ಇವಾಗ ನಾವು ಬಂದಿದ್ದು. ರೋ ರೋ ರೋಯ ಬೋಟ್ ರೈಮ್ಸ್ ನೆನಪಾಗ್ತಾ ಇದೆ ಇವತ್ತು. ಯಾವ್ದು ಹೇಳ್ರಿ ರೈಮ್ಸ್ ಅದು ರೈಮ್ ಅದು. ಹತ್ತಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಇದು ವರ್ತ್ ಇದೆ ನೋಡಕ್ಕೆ, ತುಂಬಾನೇ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನೀವು ಕೆನಡಾದಿಂದ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇರೋರಾದ್ರೆ, ನೀವೇನಾದ್ರೂ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಆದ್ರೆ ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ನಮ್ಮ ಕನ್ನಡದ ರಿಯಾಲ್ಟರ್ ಜೆಂಡಿ ಸೋಜಾ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಇರುವಂತ ರಿಯಾಲ್ಟರ್ ಇವರು. ನಿಮ್ಗೆ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಏನೇ ಇದ್ರು ಅದೆಲ್ಲದಕ್ಕೂ ನಿಮಗೆ ಹೆಲ್ಪ್ ಮಾಡ್ತಾರೆ. ನಾವು ಕೂಡ ಲಾಸ್ಟ್ ಇಯರ್ ಇವರ ಹೆಲ್ಪ್ ತಗೊಂಡು ಒಂದು ಮನೆ ತಗೊಂಡ್ವಿ. ಸೊ ಅವರೆಲ್ಲ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಇಟ್ ಔಟ್. Hello everyone. Good morning. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಹೌದು, ನಾವು ನೋಡ್ತಾ ಇದ್ದೀರಾ ನೀರಲ್ಲಿ ಶಿಪ್ ಅಲ್ಲಿ ಇವಾಗ ಸೇಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮುಸ್ಕೋಕಾದಲ್ಲಿ ಇದ್ದೀವಿ. ಮುಸ್ಕೋಕಾ ಅಂತ ಒಂದು ಪ್ಲೇಸ್ ಇದು ಒಂಟಾರಿಯೋನಲ್ಲಿ. ಸೊ ಇದು ಸ್ಟೀಮ್ ಶಿಪ್ ಅಂತೆ, ತುಂಬಾ ಹಳೇದು, ತುಂಬಾ ಚೆನ್ನಾಗಿದೆ. ಇದು ಇವಾಗ ಒಂದು 1.5 hour ನಮ್ದು ಇವಾಗ ಕ್ರೂಸ್ ಇರೋದು. ಇದರಲ್ಲಿ ಒಂದು ರೌಂಡ್ ಬರ್ತಾರೆ. ಇದೆಲ್ಲ ಐಲ್ಯಾಂಡ್ ಇರೋದು, ಮುಸ್ಕೋಕಾ ಐಲ್ಯಾಂಡ್ಸ್ ಎಲ್ಲ ಇರೋದು. ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೊಂದು ಐಲ್ಯಾಂಡ್, ಹಿಂದ್ಗಡೆ ಅಲ್ಲೊಂದು ಕಾಣ್ತಾ ಇದೆ, ಅಲ್ಲೊಂದು ಐಲ್ಯಾಂಡ್. ಅಂಡ್ ಒಂದೊಂದು ಐಲ್ಯಾಂಡ್ ಅಲ್ಲೂ ಎಷ್ಟೊಂದು ಮನೆಗಳೆಲ್ಲ ಇದೆ. ಸೊ ಅವರವರೇ ಮನೆಗಳು ಕಟ್ಕೊಂಡಿರೋದು, ರೆಸಾರ್ಟ್ ತರ ಮಾಡ್ಕೊಂಡಿರೋದು ಅದೆಲ್ಲ ಇದೆ. ಅಂಡ್ ಇದು ಶಿಪ್ದು ಒಂದು ತುಂಬಾ ಹಳೇದಿದು, ಲೈಕ್ 1900s ಶಿಪ್ ಅಂತೆ. ಅಂಡ್ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೇಳ್ತಾ ಇರೋದು, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಏನೇನಿದೆ. ನೀವು ಇವಾಗ ರೈಟ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವರು ಎಲ್ಲಾನು. ಅಂಡ್ ಜೊತೆಗೆ ಇಲ್ಲಿ ಅವಾಗವಾಗ ಬೇರೆ ಬೋಟ್ಗಳೆಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು ಹೋಗ್ತಾ ಇರುತ್ತೆ. ಅವರು ಅಲ್ಲಿಂದ ಕಿರಿಸ್ತಾರೆ ಜೋರಾಗಿ. ಅವಾಗ ಕ್ಯಾಪ್ಟನ್ ಇಲ್ಲಿ ಜೋರಾಗಿ ಹಾರ್ನ್ ಹಾಕ್ತಾರೆ. ತುಂಬಾ ಜೋರಾಗಿ ಸೌಂಡ್ ಇದೆ ಅದು ಆಕ್ಚುಲಿ. ಅಲ್ಲ ರೇಂಜ್? ರೇಂಜ್ಗೆ ಫಸ್ಟ್ ಫುಲ್ ಭಯ ಆಯ್ತು ಒಂದ್ಸರಿ. ಅವ್ರು ಸ್ಟಾರ್ಟಿಂಗ್ ಹೊರಡ್ಬೇಕಾದ್ರೆ ಜೋರಾಗಿ ಹಾಕಿದ್ರು ಹಾರ್ನ್. ರೇಂಜ್ ಫುಲ್ ಹೆದರ್ಕೊಂಡ್ಬಿಟ್ಟ. ಇನ್ನೇನು ಇಳ್ದು ಹೋಗೋದ್ರಲ್ಲಿದ್ದ ಅವನು, ಅಷ್ಟೊತ್ತಿಗೆ ನಿಲ್ಸಿದ್ರು ಅವರು.
ಒನ್ ಆ್ಯಂಡ್ ಹಾಫ್ ಅವರ್ ನೀರಲ್ಲಿ ಸೇಲ್ ಮಾಡಿ ಇವಾಗ ಮತ್ತೆ ಡಾಕಿಂಗ್ ಆಯಿತು. ಇನ್ನೇನು ಇಳಿಯೋದು ಶಿಪ್ಪಿಂದ. ಆ್ಯಂಡ್ ಆಲ್ಸೋ ಇದು ಪರ್ ಪರ್ಸನ್ ಒಬ್ಬರಿಗೆ $60 $60 ಆ್ಯಂಡ್ ಮಕ್ಕಳಿಗೆ 12 and under $40 ಇರುತ್ತೆ ಆಬ್ವಿಯಸ್ಲಿ ಪ್ಲಸ್ ಟ್ಯಾಕ್ಸಸ್. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. 1.5 hour ಆ್ಯಕ್ಚುಲಿ 2.5 hourಗೂ ಇದೆ ಇನ್ನೊಂದು. ನಾವು 1.5 hour ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರ ಈ ವಿಡಿಯೋನ ಅಲ್ವಾ? ರೇಂಜ್ಗೆ ಒಂದು ಸ್ವಲ್ಪ ಹೊತ್ತು ಖುಷಿ ಆಗುತ್ತೆ ಅದು ಇದು ನೋಡಿಕೊಂಡು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೋರ್ ಆಗುತ್ತೆ. ಏನು ನೋಡೋದು ನೀರಲ್ಲಿ ಸುಮ್ಮನೆ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಇದೇ ಶಿಪ್ಪಲ್ಲಿ ಇವಾಗ ನಾವು ಬಂದಿದ್ದು 2 ಇದೆ. ಇದ್ರಲ್ಲಿ ಹೋಗಿ ಬಂದಿದ್ದು ಇವಾಗ ನಾವು. ಸೇಗುವನ್ ಈ ಕಡೆದ್ದು ಸಿಗಲಿ ಇದು ಇದೊಂದು. ಸೊ ಇವತ್ತು ನಾವು ಫಸ್ಟ್ ಬೆಳಗ್ಗೆ ಎದ್ದು ನೆನ್ನೆ ಇಲ್ಲೇ ಸ್ಟೇ ಮಾಡಿದ್ವಿ, ಹೋಟೆಲ್ ಸ್ಟೇ ಮಾಡಿ ಇವತ್ತು ಬೆಳಗ್ಗೆ ಎದ್ದು ಫಸ್ಟ್ ಬಂದಿರೋದು ಇಲ್ಲಿ ಒಂದು ಲಯನ್ಸ್ ಲುಕ್ಔಟ್ ಅಂತ ಇತ್ತು. ಒಂದು ಎತ್ತರದಿಂದ ವಾಟರ್ ಮತ್ತೆ ಹೋಲ್ ಸಿಟಿ ವ್ಯೂ ತರ ಒಂದು ಸ್ವಲ್ಪ ಕಾಣಿಸುತ್ತೆ. ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ಲಯನ್ಸ್ ಲುಕ್ಔಟ್ ಬಂದಿದ್ದೀವಿ. मुझको कर रहे हैं we are climbing about ಅಲ್ಲಿ ವಾಟರ್ ಎಷ್ಟು ಚಂದ ಕಾಣ್ತಾ ಇದೆ. ಇದು ತುಂಬಾ ಸ್ಟೀಪ್ ಅಲ್ಲಿ ಇದೆ ಆಕ್ಚುಲಿ. ಮೇಲೆ ಬಂದಿದ್ದೀವಿ ನಾವು ಇವಾಗ ಡ್ರೈವ್ ಮಾಡಿಕೊಂಡು. ಎತ್ತರದಿಂದ ವಾಟರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ. ಬ್ರೌನ್ ಕಾಣ್ತದೆ ಅಷ್ಟೇ. ಲಯನ್ಸ್ ಲುಕ್ಔಟ್ ಚೆನ್ನಾಗಿದೆ. ನೀವು ಮುಸ್ಕೋಕ ಬಂದಿದ್ರೆ ಇದು ಒಂದ್ಸರಿ ಬರ್ಬೋದು ನೋಡಕ್ಕೆ. ಮೇಲಿಂದ ವಾಟರ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ದು ಲಯನ್ಸ್ ಲುಕ್ಔಟ್ ಆಯ್ತು. ನೆಕ್ಸ್ಟ್ ಎಲ್ಲಿ ಹೋಗೋದು ನೋಡೋಣ. ಅದಾದ್ಮೇಲೆ ಊಟ ಮಾಡೋದು, ರಿಟರ್ನ್ ಬ್ಯಾಕ್ ಟು ನಮ್ಮನೆ ಕಿಚನರ್. ರೇಯನ್ ಕಾಂಟ್ ವೇಟ್ ಟು ಗೋ ಬ್ಯಾಕ್ ಹೋಮ್. ಲೆಟ್ಸ್ ಗೋ. ರೌಡಿ ಆಗಿದ್ದಾನೆ ಇವನು ನೋಡಿ. ಯಾವ ಒಂದು ವ್ಯೂಗೆ ನಾವು ಇಲ್ಲಿ ಸರ್ಕಸ್ ಮಾಡಿ ಹತ್ತಿ ಬಂದಿದ್ದೆ ಆಕ್ಚುಲಿ. Hi guys. See. Everybody look at the view. ಇದು ಸ್ವಲ್ಪ ದೂರದಿಂದ ಕಾಣಿಸುತ್ತೆ. ಅಲ್ಲಿ ನಾವಿಲ್ಲ ಆಕ್ಚುಲಿ ಕೆಳಗಡೆ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಹತ್ರದಿಂದ ಚೆನ್ನಾಗಿ ಕಾಣಿಸ್ತು. ಸದ್ಯ ಕ್ಯಾನೋವಿಂಗ್ ಮಾಡೋಣ ಅಂತ ರೆಂಟಲ್ಲಿ ತಗೊಂಡಿದ್ದೀವಿ ಇವಾಗ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಕ್ಯಾನೋವಿಂಗ್ ಹೋಗ್ತಾ ಇರೋದಿಲ್ಲಿ. ನೋಡೋಣ ಹೆಂಗಾಗುತ್ತೆ ಅಂತ. ಇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀವಿ ಇವಾಗ ನಾವು. ನಂಬರ್ 3. Hi everybody. ನಾವು ಈಗ ಕ್ಯಾನೋವಿಂಗ್ ಹೋಗ್ತಾ ಇದೀವಿ. ಮಾಡ್ತಾ ಇದ್ದಾರೆ. ನಾನು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಈಗ ಇಲ್ಲಿ ಬಂದ್ವಿ. ಗೆಸ್ ವಾಟ್, ಇದು ನಾವು ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡಿದ್ದು. ಸುಮ್ಮನೆ ಬಂದ್ವಿ ಒಂದು ರೌಂಡ್ ನೋಡೋಣ ಅಂತ. ಅಲ್ಲಿ ಹೆಂಗೂ ಕ್ಯಾನೋವಿಂಗ್ ಇತ್ತು. ಓಕೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಇದು. ನಮ್ಮ ಪಾಡಿಗೆ ನಾವು ಬಂದರೆ ಬೋಟಲ್ಲಿ ಹೋಗಿದ್ದೀವಿ, ಲೈಕ್ ಇಂಜಿನ್ ಇರೋ ಬೋಟಲ್ಲೆಲ್ಲ ಪೆಡಲ್ ಮಾಡ್ಕೊಂಡು ಹೋಗೋದೆಲ್ಲ ಅದೆಲ್ಲ ಈಸಿ ಅಂತ ಅದನ್ನು ಅಂದ್ಕೊಂಡು ಬಂದ್ವಿ. ಓಕೆ ಟ್ರೈ ಮಾಡೋಣ ಅಂತ. ಬಟ್ ನೀರು ಗಿಂಡಿದ ತಕ್ಷಣ ಭಯ ಆಗಿತ್ತು ಶುರುವಾಯಿತು ಒಂದ್ಸರಿ. ಬಟ್ ಇವಾಗ ಓಕೆ ಆಗ್ತಾ ಇದೆ. ಇವಾಗ ಒಂದು ಗೊತ್ತಾಯಿತು ಹೆಂಗೆ ತಿರುಗಿಸಿದ್ರೆ, ಐ ಮೀನ್ ಹೆಂಗೆ ಪ್ಯಾಡಲ್ ಮಾಡಿದ್ರೆ ಯಾವ ಸೈಡಿಗೆ ತಿರುಗುತ್ತೆ ಕ್ಯಾನೋ ಅಂತ, ಬೋಟ್ ಅಂತ. ಸೊ ಗೊತ್ತಾಯ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು.
ಸೊ ರೋಯ ಬೋಟ್ ರೈಮ್ಸ್ ನೆನಪಾಗ್ತಾ ಇದೆ ಇವತ್ತು. ಯಾವ್ದು ಹೇಳ್ರಿ ರೈಮ್ಸ್ ರೈಮ್ ಅದು? ಲೈಫ್ ಇಸ್ ಬಟ್ ಅ ಡ್ರೀಮ್ ಅಂತ. ಸೊ ಇವಾಗ ನಾವು ಅಲ್ಲಿಂದ ಶುರು ಮಾಡಿದ್ದು ಅಲ್ಲಿ ಕಾಣ್ತಾ ಇದೆ ಎಂಡಲ್ಲಿ. ಇವಾಗ ಇಲ್ಲಿ ಮಿಡ್ಲಲ್ಲಿ ಬಂದು ನಿಂತ್ಕೊಂಡಿದೀವಿ. ಖುಷಿ ಆಗ್ತಾ ಇದೆ ಆಕ್ಚುಲಿ. ಒಂಥರ ಏನ್ ಹೇಳ್ತಾರೆ, ನೀರ್ ಮಧ್ಯದಲ್ಲಿ ಇದು. ಅದು ಹೆಂಗೆ ಅಂದ್ರೆ ಸ್ವಲ್ಪ ಟಾಪಲ್ ಆಗ್ತಾ ಇರುತ್ತೆ ಅಲ್ವಾ, ಅಂದ್ರೆ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ ಈ ಕಡೆ. ನಾವು ಚೂರು ಹಿಂಗ್ ಮಾಡಿದ್ರೆ ಸ್ವಲ್ಪ ಬೆಂಡ್ ಆಗುತ್ತೆ ಈ ಕಡೆಗೆ. ಸೊ ಸ್ವಲ್ಪ ಭಯ ಆಗುತ್ತೆ. ಸೊ ಫಸ್ಟ್ ಟೈಮ್ ನಾವು ರೋ ಮಾಡ್ಕೊಂಡು ಹೋಗ್ತಾ ಇರೋದು ಈ ತರ ಬೋಟ್, ಈ ತರ ಕ್ಯಾನೋ ಅನ್ನ. ಸೊ ಇಟ್ ಈಸ್ ನೈಸ್ ಅಲ್ಲ ರೇಂಜ್? ನಾವು ಸುಮ್ಮನೆ ಮಿಡ್ಲಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ವೇವ್ಸ್ ಇದು ಸೌಂಡ್ ಕೇಳ್ಕೊಂಡು ರಿಲ್ಯಾಕ್ಸ್. ಸಮ್ಮರ್ ಹಾಲಿಡೇಸ್ ಅಲ್ವಾ. ನಾವು ಸದ್ಯ ಸುಸ್ತಾಗಿ ಪ್ಯಾಡಲ್ ಮಾಡಿ ಸಾಕಾಯ್ತು. ಕೈ ನೋವಾಗ ಶುರು ಆಯ್ತು. ಒಂದ್ ಕಡೆ ನಿಂತಿದೀವಿ. ಸೊ ಇವಾಗ ಅದಾದ್ರ ಪಾಡಿಗೆ ಎಲ್ಲೋ ಒಂದ್ ಕಡೆ ಡ್ರಿಫ್ಟ್ ಆಗ್ತಾ ಇದೆ. ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ ರೇಂಜ್? ಎಸ್, ನಮ್ಗೆ ತುಂಬಾ ಖುಷಿ ಆಯ್ತು. 2 hour ತಗೊಂಡಿದ್ ನಾವು, ಬಟ್ ಆಕ್ಚುಲಿ ಆಲ್ಮೋಸ್ಟ್ 1 hour ಆಯ್ತು. ಇವಾಗ ಕೈ ನೋವಾಗಕ್ಕೆ ಶುರು ಆಯ್ತು ಅದನ್ನ ಜೋರಾಗಿ ಮಾಡಿ. ಸೊ ಸುಮ್ಮನೆ ನಿಂತಿದೀವಿ ಇವಾಗ. ಇನ್ನು ಮತ್ತೆ ಅಲ್ಲಿ ಎಂಡ್ ತನಕ ಹೋಗ್ಬೇಕು. ಫುಲ್ ಈ ಕಡೆ ಬಂದ್ಬಿಟ್ಟಿದೀವಿ, ಮಿಡ್ಲಿಗೆ ಬಂದ್ಬಿಟ್ಟಿದೀವಿ ರಿವರ್ದು. ಇವಾಗ ಸಿ ಹೆಂಗಿದೆ. ಸ್ವಲ್ಪ ಹಿಂಗೆ ಆಗ್ಬೇಕಾರೆ ಅದು ಆ ಕಡೆ ಟರ್ನ್ ಆಗ್ಬೇಕಾದ್ರೆ ಭಯ ಆಗುತ್ತೆ. ಡೋರ್ ಸೆಟ್ ಸೀನಿಕ್ ಲುಕ್ಔಟ್ ಟವರ್ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ. ಇದು ಫುಲ್ ಹೈಟ್ ಅಲ್ಲಿದೆ ಸ್ಟೇರ್ಸು. ಮತ್ತೆ ಒನ್ಸ್ ಅಗೇನ್ ಲುಕ್ಔಟ್ ಟವರ್ ಇದು ಮೇಲಿಂದ ನೋಡಕ್ಕೆ. ಸೊ ಇವ್ರು ಅರ್ಧ ಹೋಗಿ ಅಲ್ಲಿ ಇವಾಗ ನಿಂತ್ಬಿಟ್ಟಿದ್ದಾರೆ. ರೇಷಿಗೆ ಬೇಡ ಅಂತ ಹೋಗಕ್ಕೆ ಮೇಲೆ ಫುಲ್ಲು. ಸೊ ವಾಪಸ್ ಇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಂದ ವಿಡಿಯೋದಲ್ಲಿ ಅಷ್ಟು ದೊಡ್ಡ ಕಾಣಿಸ್ತಾ ಇಲ್ಲ, ಬಟ್ ತುಂಬಾನೇ ಹೈಟ್ ಇದೆ, ಸ್ಟೀಪ್ಸ್ ಇದೆ, ಸ್ಟೆಪ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಹೋಗೋಕ್ಕೆ ಭಯ. ನಾನು ಅದಕ್ಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಬೇಕಾ ಬೇಡ ಹೋಗೋದು ಅಂತ. ನಾವು ಈಗ ಫೈನಲಿ ನಮ್ಗೆ ಹೆದರಿಕೆ ಆಗ್ತಾ ಇತ್ತು. ಈಗ ಮೆಲ್ಲ ಬಂದ್ವಿ ಮೇಲೆಗೆ. ಫಸ್ಟ್ ಅಟೆಂಪ್ಟು ಒಂದು 3 ಫ್ಲೋರ್ ಹತ್ತಿ ಆಗ್ಲಿಲ್ಲ ನಮ್ಗೆ. ಸೀದಾ ಇಳ್ಕೊಂಡು ಕೆಳಗಡೆ ಹೋದ್ವಿ. ಈಗ ಮತ್ತೆ ಬೇರೆಯವರೆಲ್ಲ ಫುಲ್ ಆರಾಮಾಗಿ ಒಂದು 4-5 ಜನ ಹುಡುಗರು ಹೋದ್ರ. ಸೊ ಏನಿದು, ನಾವ್ ಯಾಕೆ ಹೋಗ್ತಿಲ್ಲ, ಇಷ್ಟೇ ಹೀಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಧೈರ್ಯ ಮಾಡಿ ಇವಾಗ ಬಂದಿದ್ದು. ಇನ್ನೂ ಇದೆ ಆಕ್ಚುಲಿ ಮೇಲೆ ಹೋಗಕ್ಕೆ. ಇನ್ನು 1, 2, 3, 4 ಫ್ಲೋರ್ ಹೋಗ್ಬೇಕು ಫುಲ್ ಟಾಪಿಗೆ ಹೋಗಕ್ಕೆ. ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇಲ್ಲಿಂದನೂ ಚೆನ್ನಾಗೇ ಕಾಣಿಸ್ತಾ ಇದೆ. ಒಂಥರ ಕಾಲೆಲ್ಲ ನಡುಗ್ತಾ ಇತ್ತು ಮೇಲೆ ಬರಬೇಕಾದ್ರೆ. ಒಂಥರ ಸ್ಟೀಪ್ ಇದೆ ಅಲ್ಲ ಅದಕ್ಕೆ. ಸೊ ಇಲ್ಲಿಂದ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ವಾಟರ್. ರೇಂಜ್ ಫೈನಲಿ ಬಂದ್ವಿ ಅಲ್ಲ. ಹೆದರ್ಕೊಂಡು ಇಷ್ಟು ಎತ್ತರ ಬಂದ್ವಿ ಅಲ್ಲ. ಯಪ್ಪ ದೇವ್ರೆ, ನಾನು ಒಂದು ಸ್ವಲ್ಪನೂ ಆ ಸ್ಟೆಪ್ಪಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಾನು 2 ಕೈ ರೈಲಿಂಗ್ ಇಟ್ಕೊಂಡೆ ಎತ್ಕೊಂಡ್ ಬಂದಿದ್ದು. ಸೊ ನಾನು ಒಂದು ಮೇಲ್ಗಡೆ ಬರ್ತಾ ವಿಡಿಯೋನೇ ಮಾಡಿಲ್ಲ. ಸಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ವ್ಯೂ. ತುಂಬ ಚೆನ್ನಾಗಿದೆ. ಫುಲ್ಲು ಮೇಲ್ ಬಂದಿಲ್ಲ ಅಂದರೆ ಗ್ಯಾರಂಟಿ ಮಿಸ್ ಮಾಡ್ತಿದ್ವಿ. ಇಲ್ಲಿ ಕಷ್ಟ ಪಟ್ಕೊಂಡು ಎದ್ರುಕೊಂಡು ಹೆಂಗೋ ಬಂದ್ವಿ. ಆ್ಯಂಡ್ ಆ ರೋಡಲ್ಲಿ ನೋಡಿ ಸ್ವಲ್ಪ ಹೌದು. ಇದು ಇಲ್ಲಿ ಫುಲ್ಲು ನಾವು ಅಂದ್ಕೊಂಡು ಓಪನ್ ಇದೆ ಅಂತ, ಬಟ್ ಅಟ್ಲೀಸ್ಟ್ ಇಲ್ಲಿ ಗ್ರಿಲ್ ಹಾಕಿರ್ತೀವಿ ಇವರು. ಸೊ ಹಾಗಾಗಿ ಬಚಾವ್. ದಿಸ್ ಇಸ್ ಬೆಟರ್. ಎಷ್ಟು ಮರಗಳು ಇಷ್ಟು ಇದೆ. ಹತ್ತಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಇದು ವರ್ತ್ ಇದೆ ನೋಡಕ್ಕೆ, ತುಂಬಾನೇ ಚೆನ್ನಾಗಿದೆ. ನಾನೇನು ಥಿಂಕ್ ಮಾಡ್ತಿದ್ದೆ ಅಂದ್ರೆ ಇಲ್ಲಿ ಎಷ್ಟು ಮರಗಳಿದೆ ನೋಡಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಇಲ್ಲಿ ಸುತ್ತ ಇರೋದೇ ಬರೀ ಮರಗಳು ತುಂಬಿಕೊಂಡಿದೆ, ಮರ ಮತ್ತೆ ನೀರು. ಅಂಡ್ ನೀವೇನಾದ್ರೂ ಬರ್ತೀರಾ ಮುಸ್ಕೋಕಾಗೆ ಅಂದ್ರೆ ಈ ಒಂದು ಲುಕ್ಔಟ್ಗೆ ಬಂದಾಗ ಫಾಲ್ ಸೀಸನ್ ಅಲ್ಲಿ ಬನ್ನಿ. ದಟ್ ಈಸ್ ದ ಬೆಸ್ಟ್ ಸೀಸನ್. ಈ ಫಾಲ್ ಸೀಸನ್ ಅಲ್ಲಿ ಬಂದ್ರೆ ಇಲ್ಲಿ ಫುಲ್ ಈ ಮರಗಳೆಲ್ಲ ಏನೋ ರೆಡ್, ಆರೆಂಜ್, ಎಲ್ಲ ಕಲರ್ ಅಲ್ಲಿ ಇರುತ್ತೆ. ಸೊ ಅವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಆಮ್ ಶೋರ್ ನಾವು ಅದೇ ಅನ್ಕೊಂತಾ ಇದ್ವಿ, ನಾವು ಫಾಲಲ್ಲಿ ಬರಬೇಕಾಗಿತ್ತು ಫಾಲ್ ಸೀಸನ್ ಅಲ್ಲಿ ಅಂತ. ನಮ್ಗೆಲ್ಲರಿಗಿಂತ ಜಾಸ್ತಿ ಧೈರ್ಯದಿಂದ ಬಂದಿತ್ತು ರೇಂಜ್. ಆಕ್ಚುಲಿ ನಮ್ದೆಲ್ಲ ಕಾಲು ದೊಡ್ಡ ನಡೀತಾ ಇತ್ತು. ಒಂದೊಂದು ಸ್ಟೆಪ್ ಆಗಿ ಒಂದು ಪಾಸ್ ತಗೊಂಡು ಬಂದಿತ್ತು. ಬಟ್ ರೇಂಜ್ ಫುಲ್ ಧೈರ್ಯದಲ್ಲಿತ್ತಲ್ಲ ಬಾಬಾ. ನಿಂಗೆ ಭಯನೇ ಆಗಿಲ್ಲಲ್ಲ? ಆಗ್ಬೋದು. ಈ ಫಸ್ಟ್ ಸ್ಟೆಪ್ ಅಷ್ಟೇ ಇರಬೇಕಾದ್ರೆ ಆಗ್ಬೋದು. ನೋಡೋಣ ಏನಾಗುತ್ತೆ. ನಂಗೇನಾಗ್ತಿಲ್ಲ, ನಾನು ನಮ್ಮ ಮೇಲೆಲ್ಲ ಕಾಯ್ತಾ ಇದ್ದೀನಿ. ಇದು
ನೋಡು ಇದು ಸ್ವಲ್ಪ ಇದಿದೆ ಒಂಥರ ಸ್ಟೆಪ್. ಇದಾದ್ರೆ ಸರಿ ಇದೆ ಅನಿಸ್ತಿದೆ. This is kind of actually creepy. English or Spanish? ಅಲ್ಲಿ ನಿಂತ್ಕೋಯ್ತಾ ಆಮೇಲೆ ಅವ್ರು ಹೋಗಿ. ವಾವ್ ಇದು ಚಂದಿದೆ. ಇಲ್ಲಿ ನಿಂತ್ಕೊಂಡು ಹೋಗ್ಬೋದಲ್ಲ? ಪ್ಲೀಸ್ ಕೆಳಗೆ ಹಾಕ್ಬಿಡ ಫೋನು. ನನ್ನ ರಿಕ್ವೆಸ್ಟ್ ಅವಾಗಿಂದ ಅದೊಂದೇ, ಕೆಳಗೆ ಹಾಕ್ಬಿಡ ಫೋನ್, ಕೆಳಗೆ ಹಾಕ್ಬಿಡ ಫೋನ್ ಅಂತ. ಫೈನಲಿ ಒಂದು ಮೇನ್ ಸ್ಟೀಪ್ ಇರೋದು ಹತ್ಕೊಂಡು ಇಳ್ಕೊಂಡು ಬಂದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಇನ್ನು 4-5 ಹೋಗ್ಬೇಕು. ತಲುಪಿದ ಮೇಲೆ ವಿಡಿಯೋ ಮಾಡ್ತೀನಿ. ಇದು ಎಷ್ಟು ಈಸಿ ಇದೆ. ನೋ ಇಟ್ಸ್ ನಾಟ್ ಈಸಿ. ಫೈನಲಿ ಸರ್ವೈವ್ ಆದ್ವಿ ನಾವು. ಹೋಗೋದಿಲ್ಲ ಅಂತ ಹೇಳಿ ವಾಪಸ್ ಬಂದು ಕೂತಿದ್ವಿ. 3 ಲೆವೆಲ್ ತನಕ ಹೋಗಿ ಫುಲ್ ಬಂದು ಚೇರಲ್ಲಿ ಕೂತ್ಕೊಂಡಿದ್ವಿ ಅಲ್ಲಿ. ಆಮೇಲೆ ಬೇರೆಯವ್ರು ಹೋಗೋದಿಲ್ಲ ನೋಡಿ, ಫುಲ್ ಹೋಗಿ ಮೇಲೆ ಇವಾಗ ಫೀಲಿಂಗ್ ಸೋ ಗುಡ್ ಆಕ್ಚುಲಿ. ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದನ್ನ ಆಮೇಲೆ ಧೈರ್ಯ ಮಾಡಿ ಹೋಗಿ ಎಲ್ಲ ನೋಡಿ ಇಳ್ದು ಬಂದ್ವಲ್ಲ. ಸೊ ಫೀಲಿಂಗ್ ಗುಡ್. ಫನ್ ಪಾರ್ಟ್ ಇಳಿಯೋದು ಮತ್ತೆ ಹತ್ತೋದು. ಫನ್ ಪಾರ್ಟ್ ಅಲ್ಲ ಅದು, ಅದೇ ಫನ್ ಪಾರ್ಟ್ ಅಲ್ಲ. ಅಲ್ಲಿ ಹೋಗಿ ನೋಡೋದು ಫನ್ ಪಾರ್ಟ್, ಇಳಿಯೋದು ಹತ್ತೋದು ಈಸ್ ಸ್ಕೇರಿ ಪಾರ್ಟ್. ಸೊ ನಾನು ಅವಾಗಲೇ ಹೇಳಿದಾಗೆ ಇದು ಡೋರ್ಸೆಟ್ ಸಿನಿಕ್ ಲುಕ್ಔಟ್ ಟವರ್ ತುಂಬ ಚೆನ್ನಾಗಿದೆ. ಬನ್ನಿ ಫುಲ್ ಮೇಲೆ ತನಕ ಹೋಗಿ ಕೆಳಗಡೆ ಬನ್ನಿ, ಖುಷಿ ಆಗುತ್ತೆ ಒಂದ್ಸರಿ ಭಯ ಆದ್ರೂ. ಮುಂಚೆ ರೇಜ್ ಟವರ್ ಎಂಟ್ರೆನ್ಸ್ $12 ಅಷ್ಟೇ ಒಂದು ಕಾರ್ಗೆ, ಆಸ್ ಪರ್ ಕಾರ್. ಅಂದ್ರೆ ಮೇಲ್ಗಡೆ ಹೋದಾಗ ಚೆನ್ನಾಗಿರುತ್ತೆ ನೋಡಕ್ಕೆ. ಎಲ್ಲಿರೋದು ಇದು? ಡೋರ್ಸೆಟ್ ಅಂತಾನೆ. ಕರೆಕ್ಟ್.